ಮೇ 5 ಕುಡ್ಲದಪುರ ಭವನಡು ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ವಿಶಿಷ್ಟ ಚೇತನರ ಸಂಘ ಕುಡ್ಲ ಬೊಕ್ಕ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ 27ನೇ ವರ್ಷದ ಸಭೆಲೇಸ್ ಅಟ್ಟಣೆ ಮತದನಂದು ಸಂಘದ ಗುರುಕಾರ್ಯರು ಡಾಕ್ಟರ್ ಮುರಳೀಧರ್ ನಾಯಕ್ ಮಂತೆರ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ವಿಶಿಷ್ಟ ಚೇತನರ ಸಂಘದ ಕುಡ್ಲದ ಗುರುಕಾರ್ಯರು ಡಾಕ್ಟರ್ ಮುರಳೀಧರ್ ನಾಯಕ್ ಶುಕ್ರವಾರ ಕುಡ್ಲಡು ಸುದ್ದಿಕುಟ್ಟಡು ಪಾತಿರ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆದ ಒಟ್ಟು ಸೇರಿಗೆಡು ಸಂಘದ 27ನೇ ವರ್ಷದ ಲೇಸನು ಮೇ 5 ಕಾಂಡೆ 10 ಕುಡ್ಲದ ಪುರಭವನೋಡು ಅಟ್ಟಣೆ ಮಲ್ತದ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಗುರುಕಾರ್ಮೆ ವಹಿಸುವೆರ ಧರ್ಮದ ಶ್ರೀ ಹರಿಕೃಷ್ಣ ಪುನರೂರು ಕಾರ್ಯಕ್ರಮನು ಉದಿಪನ ಮಲ್ಪೆರಂದು ಡಾಕ್ಟರ್ ಮುರಳೀಧರ್ ನಾಯಕ್ ಪಂಡಿರ ಕಳೆದ 27 ವರ್ಷಗಳಿಂದ ಇದು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಈಗ ನಾವು ಸಾಧಾರಣ 5,000 ಜನ ವಿಶೇಷ ಚೇತನರಿಗೆ ಈ 2 ಜಿಲ್ಲೆಗಳಲ್ಲಿ ಸರ್ವಿಸ್ ಕೊಡುವಂತಹ ಸೇವೆ ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಸ್ಥಾಪನೆ ದಿನದಂತೆ ಅಂಗವಿಕಲರ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಇದು ಹಾಕಿಕೊಂಡಿದೆ. ಅವರಿಗೆ ಉಚಿತವಾದಂತಹ ಗುಂಪು ವಿಮಾ ಸೌಲಭ್ಯ, ಅವರಿಗೆ ಸಿಗುವಂತಹ ಪೆನ್ಷನ್ ತೆಗೆದುಕೊಳ್ಳುವುದು, ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ಅನಾರೋಗ್ಯದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವುದು, ಇದೆಲ್ಲ ನಿರಂತರವಾಗಿ ನಡೆಯುತ್ತಾ ಇದೆ. ಇದೀಗ ನಗರದ ಹೃದಯ ಭಾಗದಲ್ಲಿ ಜನತಾ ಬಜಾರ್ನಲ್ಲಿ ಒಂದು ಕಚೇರಿಯನ್ನು ತೆರೆದು ವರ್ಷವಿಡೀ ತನ್ನ ಸೇವಾ ಕೇಂದ್ರವನ್ನು ಇದು ನಡೆಸ್ತಾ ಇದೆ.